ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಸಾನ್ನಿಧ್ಯ ಶಾಲೆಯ ವಿಶೇಷ ಮಕ್ಕಳ ಸಂಭ್ರಮ ಮತ್ತು ಕಲಾ ಕಾರ್ಯಕ್ರಮಗಳ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ನಗರದ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷ ಶಾಲೆಯ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ವೇದಿಕೆಯ ಮೇಲೆ ನೃತ್ಯ, ಯಕ್ಷಗಾನ, ಕರ್ನಾಟಕ ವೈಭವ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತಿದ್ದರೆ, ಮುಂಭಾಗದಲ್ಲಿ ಅದೇ ಮಕ್ಕಳು ತಯಾರಿಸಿದ್ದ ಕರಕುಶಲ ವಸ್ತುಗಳು ಎಲ್ಲರ ಗಮನ ಸೆಳೆಯುತ್ತಿತ್ತು. ಸಭಾ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕಾಪ್ಟಿಸಂ ಸಂಸ್ಥೆ ಸ್ಥಾಪಕಿ ಮಯೂರ ಬಾಲಸುಬ್ರಹ್ಮಣ್ಯಂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಾನ್ನಿಧ್ಯ ಸಂಸ್ಥೆ ವಿಶೇಷ ಮಕ್ಕಳ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದೆ. ಮಕ್ಕಳ ಕೌಶಲ್ಯ ವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. My heart is filled with so much joy and happiness right now. For the wonderful performance that we saw at the start, and of course more to come from the children and the teachers. And I will not take too much time, but what we started 10 years back was this idea that we should give meaningful livelihoods to adults with intellectual disability who can't who don't have opportunities to go get a 9-to-5 mainstream job. So our idea was, let's find something that can really meaningfully engage them. And what better than something which is also natural and therefore therapeutic. And that's how we started working with temple flowers and making them into lovely, unique products like agarbatti, dhoop, holy colors, rangoli, etc. And many more to come. And we have scaled this program to 10 states now with 75 centers. And I can tell you that Sanidhya is one of our best partners from across the country. And this is all thanks to the wonderful... ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದು ಏನು ಗೊತ್ತಿಲ್ಲ ಅಂತ ಮಗು. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. But not writing 1, 2, 3, 4 or ABCD or AAEE. The important is functional academic. ವ್ಯಾವಹಾರಿಕವಾದ ಜ್ಞಾನ. Instead of writing 1, 2, 3, 4, 1 rupee, 2 rupee, 5 rupees, 10 rupees, they should know the addition or subtraction. Time concept. They have write their names. These are important things. ಇದು ಬಹಳ ಮುಖ್ಯ. ಇಂಥದನ್ನು ಕಲಿಸ್ತೇವೆ ನಾವು. ಊಟವೇ ಮಾಡುವುದಿಲ್ಲ ಅಂತ ಹೇಳಿದ ಮಕ್ಕಳು ಈ ಹ್ಯಾಂಡ್ ಆ್ಯಂಡ್ ಮೌತ್ ಕೋಆರ್ಡಿನೇಷನ್ ಮುಖಾಂತರ ಊಟ ಮಾಡಲಿಕ್ಕೆ ಕಲ್ತಾರೆ. ದಟ್ ಈಸ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ ಅವರು ಮಾತನಾಡಿ, ವಿಶೇಷ ಮಕ್ಕಳು ಏನಾದರೂ ಸಾಧನೆ ಮಾಡಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ ಎಂದರು. ಮೇಡಮ್, ನಾವು ಏನು ಅಂತ ಹೇಳಿದರೆ, ಸಾನ್ನಿಧ್ಯ ಯಾವುದನ್ನು ಮಾಡುವುದಿಲ್ಲ ಅಂತಿಲ್ಲ, ಎಲ್ಲವನ್ನೂ ಮಾಡ್ತೇವೆ. ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರವರು ಯಾವಾಗಲೂ ಮಾತು, ಯಾಕೆಂತ ಹೇಳಿದರೆ ಸುಮಾರು 45 ವರ್ಷದ ಅನುಭವ ಯಾರಿಗೆ ಇರೋದಕ್ಕೆ ಅಂದರೆ ಅವರಿಗೆ ಮಾತ್ರ. ನಾನು ಏನು ಕೇಳಿದರೆ, ನಾನು ಸಾನ್ನಿಧ್ಯ ಆದಂದ್ರಿಂದ ಅಧ್ಯಕ್ಷನಾಗಿರ್ಬೋದು, ಆದರೆ ನಾನು ವಿಶೇಷ ಮಕ್ಕಳ ಕ್ಷೇತ್ರದಲ್ಲಿ ಅವರ ಸ್ಟೂಡೆಂಟ್. ಆದ್ದರಿಂದ ಅವರು ಹೇಳೋದು, ಯಾವುದೂ ಪ್ರಯತ್ನ ಪಡದೆ ಇದ್ದರೆ ನಮ್ಮ ಮಕ್ಕಳಿಗೆ ಅದು ಗೊತ್ತಿರೋದೇ ಇಲ್ಲ, ಅದು ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಎಲ್ಲವನ್ನೂ ನಾವು ಪ್ರಯತ್ನ ಪಡಬೇಕು. 100 ಮಕ್ಕಳಲ್ಲಿ 100 ವಿಧದ ಅನುಭವಗಳು, 100 ವಿಧದ ತಿಳುವಳಿಕೆ ಇರ್ತದೆ ಅಂತ. ವಿಶೇಷ ಮಕ್ಕಳಲ್ಲಿರುವಂಥ ವಿಶೇಷತೆ ಅಂತ ಹೇಳಿದರೆ, 100 ಕಾರ್ಯಕ್ರಮವನ್ನು ಮಾಡಿದರೆ ಆ ಮಕ್ಕಳು ಒಂದನ್ನು ಮಾತ್ರ ಅವರಿಗೆ ಇಷ್ಟ ಆಗ್ತದೆ, ಅದನ್ನು ಮಾತ್ರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭ ರಾಣೆಬೆನ್ನೂರಿನ ಶ್ರೀ ರೇಣುಕಾ ಯಲ್ಲಮ್ಮ ಶಾಲೆಯ ಅಧ್ಯಕ್ಷ HR ಶಿವಕುಮಾರ್ ಮತ್ತು ಮೈಸೂರಿನ ಶಿಶು ವಿಕಾಸ ಕೇಂದ್ರದ ಆಡಳಿತಾಧಿಕಾರಿ ಪಾಂಡು BV ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅರ್ಜುನ್ ಶೆಟ್ಟಿ ಫೌಂಡೇಶನ್ನ ಸ್ಥಾಪಕ ಸುಧೀರ್, ಉದ್ಯಮಿ ಸಂತೋಷ್ ಸೀಕ್ವೆರ, ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಖಜಾಂಚಿ ಜಗದೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಶಾರದಾ ಅವರು ವಾರ್ಷಿಕ ವರದಿಯನ್ನು ವಾಚಿಸಿದರು. ಸಾನ್ನಿಧ್ಯ ಶಾಲೆ ಮತ್ತು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಎಂಡೋಸಲ್ಫನ್ ಪೀಡಿತ ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಹಿಂದಿ ಮತ್ತು ಕನ್ನಡ ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು.
ಯೋಧರ ಕುರಿತು ಮತ್ತು ಶಾಲೆ ಸಂಭ್ರಮವನ್ನು ಬಿಂಬಿಸುವ ನೃತ್ಯವು ಪ್ರದರ್ಶನಗೊಂಡಿತು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಜಯ 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 ಜಯ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.